ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್ ಅವರ ತಂಡದಿಂದ ಇಂದು ಬೃಹತ್ ಕಾರ್ಯಾಚರಣೆ ನಡೆಸಲಾಗಿದೆ. ಮಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಇಂದು ವ್ಯಾಪಾರ ಮಳಿಗೆಗಳಿಗೆ ಭೇಟಿ ನೀಡಿ ಉದ್ಯಮ ನಡೆಸಲು ಪರವಾನಗಿ ಪಡೆಯಲಾಗಿದೆಯೋ ಎಂಬ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪರವಾನಗಿ ಅದಾಲತ್ ಮೂಲಕ ಪರವಾನಗಿಯ ನವೀಕರಣ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿತ್ತು. ಆದರೆ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಅನೇಕರು ಈ ಅದಾಲತ್ನಿಂದ ದೂರ ಉಳಿದಿದ್ರು. ಇಂದು ತಂಡದ ಜೊತೆ ರೌಂಡ್ಸ್ ಮಾಡಿದ ಮೇಯರ್ ಮನೋಜ್ ಕುಮಾರ್ ಫಾರಂ ಮಾಲ್, ಟೋಕಿಯೋ ಮಾರ್ಕೆಟ್ ಸೇರಿ ಹಲವು ಕಡೆ ಪರವಾನಗಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಫಾರಂ ಮಾಲ್ನ 90% ಉದ್ಯಮಕ್ಕೆ ಪಾಲಿಕೆ ಪರವಾನಗಿ ಪಡೆದುಕೊಂಡಿದ್ದರೆ ಟೋಕಿಯೋ ಮಾರ್ಕೆಟ್ನ 90% ಉದ್ಯಮವು ಪರವಾನಗಿ ಇಲ್ಲದೆ ನಡೀತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಟ್ರೇಡ್ ಲೈಸೆನ್ಸ್ ಇಲ್ಲದ ಮಳಿಗೆಗಳಿಗೆ 7 ದಿನದ ನೋಟಿಸ್ ನೀಡಲಾಗಿದ್ದು ಅದರ ಒಳಗಾಗಿ ಟ್ರೇಡ್ ಲೈಸೆನ್ಸ್ ಮಾಡಲು ಸೂಚಿಸಲಾಗಿದೆ. ನವೀಕರಣಕ್ಕೆ ಬಾಕಿ ಇರುವವರಿಗೂ ನೋಟಿಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕಾಗಿ ವಿಶೇಷ ಕಾರ್ಯಾಚರಣೆ ಮಾಡುವುದಾಗಿ ಮೇಯರ್ ಹೇಳಿದ್ದಾರೆ. ವಿಸಿಟ್ ಆದ ನಂತರ ಪೇಮೆಂಟ್ ನಮ್ಮ ಊರಲ್ಲಿ ಕಂಪಲ್ಸರಿ ಟ್ರೇಡ್ ಲೈಸೆನ್ಸ್ ಇಲ್ವಾ? ಮತ್ತೆ ಲೈಸೆನ್ಸ್ ಗೊತ್ತಾಗ್ತದೆ ಆಫೀಸರ್ ವೈದ್ಯರು ಓಲ್ಡ್ ಕಾಪಿಲ್ಲ ಅವರು ಲೆಟರ್ ಮಾಡಿ ಚೆಕ್ ಮಾಡಿ 2 ವರ್ಷ ಆಯ್ತು ಲೈಸೆನ್ಸ್ ಮಾಡಿಲ್ಲ उधर आके बात करेंगे बोलो पूरा टीम ಯಾರಿದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಆರೋಪಗಳು ದೂರುಗಳು ಬಂದ ಕಾರಣದಿಂದಾಗಿ ಏನು ಮಂಗಳೂರಿನ ನಗರ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಶಾಪ್ಗಳಿಗೆ ಯಾವುದು ಪರವಾನಗಿ ಇಲ್ಲ, ಟ್ರೇಡರ್ಸ್ ಇಲ್ಲದ ಶಾಪ್ಗಳನ್ನು ನಾವು ಇವತ್ತೊಂದು ಕಾರ್ಯಾಚರಣೆ ಮುಖಾಂತರ ಅದನ್ನು ಕಂಡುಹಿಡಿದಿದ್ದೇವೆ. ಕೆಲವರ ಬಳಿ ಟ್ರೇಡರ್ಸ್ ಇದೆ, ಕೆಲವರ ಬಳಿ ಅದನ್ನು ರಿನ್ಯೂವಲ್ ಮಾಡಿರುವುದಿಲ್ಲ, ಕೆಲವರ ಬಳಿ ಲೈಸೆನ್ಸ್ ಇರುವುದಿಲ್ಲ. ಅಂಥವರನ್ನು ಗುರುತಿಸಿ ಇವಾಗಲೇ ನಮ್ಮ ಅವರಿಗೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ನಾವು ಸೂಚಿಸಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ನಾವೊಂದು ಈ ದೊಡ್ಡ ಕಾರ್ಯಾಚರಣೆಗೆ ಒಂದು ರೀತಿಯ ನಾವು ವಿಶೇಷ ಒಂದು ಅಧಿಕಾರಿಗಳ ತಂಡದೊಂದಿಗೆ ಎಲ್ಲ ಶಾಪ್ಗಳಿಗೆ ತೆರಳಿ ಅಲ್ಲಿಯೇ ಒಂದು ಅದೇ ಸ್ಥಳದಲ್ಲಿ ಅವರ ದಾಖಲೆಯನ್ನೆಲ್ಲ ಪರಿಶೀಲಿಸಿ ಅಲ್ಲೇ ಒಂದು ಟ್ರೇಡ್ ಲೈಸೆನ್ಸ್ ಕೊಡುವಂಥ ಒಂದು ಬಹುದೊಡ್ಡ ಒಂದು ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಖಂಡಿತವಾಗಿ ಇದೊಂದು ಉಪಕೋರಿ ಒಂದು ಮಂಗಳೂರಿಗೆ ಒಂದು ನಗರಕ್ಕೆ ಒಂದು ಆದಾಯ ತರುವಂಥ ನಿಟ್ಟಿನಲ್ಲಿ ಇದು ಖಂಡಿತವಾಗಿ ಕೂಡ ಸಹಕಾರಿ ಆಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಾಚರಣೆ ಖಂಡಿತವಾಗಿ ನಾಳೆಯಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದು ಖಂಡಿತವಾಗಿದೆ. ಟ್ರೇಡ್ ಲೈಸೆನ್ಸ್ ಇಲ್ಲದವರಿಗೆ 7 ದಿನಗಳ ಒಂದು ನೋಟಿಸ್ ನಾವು ಕೊಡ್ತೀವಿ. 7 ದಿನದ ನಂತರ ಅವರು ಕೂಡ ಟ್ರೇಡ್ ಲೈಸೆನ್ಸ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅಂಗಡಿಯನ್ನು ಸೀಸ್ ಮಾಡುವ ಮುಖಾಂತರ ನಾವು ಕ್ರಮ ಕೈಗೊಳ್ಳಿದ್ದೇವೆ ಖಂಡಿತವಾಗಿ. ಇವತ್ತು ನಾವು ಒಂದು ಫೋರಮ್ ಮಾಲ್ಗೆ ಹೋಗಿದ್ದೀವಿ. ಅಲ್ಲಿ
99% ಎಲ್ಲ ಅಂಗಡಿಗೆ ಟ್ರೇಡ್ ಲೈಸೆನ್ಸ್ ಇದೆ. ಇಲ್ಲಿ ಕೂಡ ಈಗ ಟೋಕೆ ಮಾರ್ಕೆಟ್ ಈ ಬಿಲ್ಡಿಂಗಲ್ಲಿ ಬರುವಾಗ 99% ಲೈಸೆನ್ಸ್ ಇಲ್ಲ. ಇಲ್ಲಿ ಸಮಸ್ಯೆ ಆಗಿದೆ ಅದೇ. ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಲೈಸೆನ್ಸ್ ಇಲ್ಲದು ಕಂಡು ಬಂದಿದೆ. ಯಾವುದು ಅಂಗಡಿ ಲೈಸೆನ್ಸ್ ಇಲ್ಲದ ಕಂಡು ಬಂದ ಎಲ್ಲ ಗುರುತಿಸಿದ್ದಾರೆ ನಮ್ಮ ಅಧಿಕಾರಿಯವರು. ಮುಂದೆ ನಾಳೆಯಿಂದಲೇ ನೋಟಿಸ್ ಕೊಡುವಂಥ ಕೆಲಸ ಕೂಡ ಪ್ರಾರಂಭವಾಗಲಿದೆ. 1 ವಾರದ ನಂತರ ಸೀಸ್ ಮಾಡೋ ಕಾರ್ಯಾಚರಣೆ ಕೂಡ ಖಂಡಿತವಾಗಿ ಆಗಲಿದೆ.